ಡಿಸ್ಟ್ರಿಕ್ಟ್ ಗವರ್ನರ್ ನಮ್ಮ ಕ್ಲಬ್ಬಿಗೆ ಅಧಿಕೃತವಾಗಿ ಭೇಟಿ ನೀಡುತ್ತಿರುವಂಥ ಈ ಸಂದರ್ಭದಲ್ಲಿ ಒಳ್ಳೆಯ ಕ್ಷೇತ್ರ ವೈದ್ಯನಾಥ ಭಜನಾ ಮಂದಿರ ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಜನ ಈ ಒಂದು ಮಂದಿರ ಚಿಕ್ಕದಾದ್ರೂ ಕೂಡ ಬಹಳಷ್ಟು ಜನ ಭಕ್ತರು ಈ ಒಂದು ಮಂದಿರದಲ್ಲಿ ಇರುವಂತಹದ್ದು. ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಗುವಂತಹ ದೇವರ ಕೆಲಸ ಪರಮ ಪೂಜ್ಯ ಒಡಿಯೂರಿನ ಸ್ವಾಮೀಜಿಗಳಿಂದ ಕಳೆದ 12 ವರ್ಷಗಳಿಂದ ಬಹಳಷ್ಟು ವ್ಯವಸ್ಥಿತವಾಗಿ ಭಜನಾ ಮಂದಿರದಲ್ಲಿ ನಡೆಯುವಂತಹ ದೇವತಾ ಕಾರ್ಯ ಪುಣ್ಯ ಜಾಗಕ್ಕೆ ನಮ್ಮ DG ರಂಗನಾಥ್ ಭಟ್ ಅವರು ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಇವತ್ತಿನ ಇಡೀ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂತ ಹೇಳಿದ್ರೆ, ನಮ್ಮ ರೋಟೇರಿಯನ್ PH ರಂಗನಾಥ್ ಭಟ್ ರೋಟರಿ ಎಂಬ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟವರು. ಆ ಮೂಲಕ ಸಮಾಜದಲ್ಲಿ ಗುರುತಿಸಲ್ಪಟ್ಟಂತಹ ಬಹಳ ದೊಡ್ಡ ವ್ಯಕ್ತಿತ್ವ ನಮ್ಮ PH ರಂಗನಾಥ್ ಭಟ್ ಅವರಿಗೆ ಶ್ರೀ ದೇವರು ಅವರ ದಿನನಿತ್ಯದ ಯಾವೆಲ್ಲ ಕಾರ್ಯಕ್ರಮಗಳಿವೆ ಅದೆಲ್ಲರೂ ಕೂಡ ಬೆನ್ನಿನ ಒಂದು ಸಹಾಯಕ್ಕೆ ನಿಂತು ಅವರಿಗೆ ಪೂರ್ಣ ಆಶೀರ್ವಾದವನ್ನು ಅವರು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಬಹಳ ಉತ್ಸಾಹಿ ನಮ್ಮ ರೋಟೇರಿಯನ್ BD ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯದರ್ಶಿಯವರಾದ JP ರೈ ಅವರಿದ್ದಾರೆ. ನಮ್ಮ ಪುರುಷೋತ್ತಮ ಮಂಚನ್ ಮಾಜಿ ಅಧ್ಯಕ್ಷರು ನಮ್ಮ ಕ್ಲಬ್ಬಿನಲ್ಲಿ ಎಲ್ಲ ಸೇರಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಡಾಕ್ಟರ್ ಅನಂತನ್ ಅವರು ಬಹಳಷ್ಟು ಬ್ಯುಸಿ ಶೆಡ್ಯೂಲ್ಗಳಿದ್ರೂ ಕೂಡ ರೋಟರಿ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನನ್ನಿಂದದ ಸೇವೆಯನ್ನು ಮಾಡುವವರು. ಈ ಮೂಲಕ ದೇವರಲ್ಲಿ ಮತ್ತೆ ಪ್ರಾರ್ಥನೆ ಮಾಡುವುದು ಹೇಳಿದ್ರೆ, ಸಮಾಜದಲ್ಲಿ ಯಾರೆಲ್ಲರೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಪೂರ್ತಿಯಾದ ಅನುಗ್ರಹವನ್ನು ಶ್ರೀ ದೇವರು ನೀಡಬೇಕು. ನಾವು ಇವತ್ತಿನೆಲ್ಲ ಕಾರ್ಯವು ಕೂಡ ಅತ್ಯಂತ ಸುಗಮವಾಗಿ ನಡೆಯಲಿಕ್ಕೆ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತೇಳಿ ದೇವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಕಳಿಸ್ತೇವೆ. ದೇರ್ಲಕಟ್ಟೆ ಈ ಒಂದು ವರ್ಷದಲ್ಲಿ ಪರಿಸರ ಸ್ನೇಹಿಯಾದಂತಹ ಒಂದು ಕಾರ್ಯಕ್ರಮ ವನ ಮಹೋತ್ಸವವನ್ನು ಈಗಾಗಲೇ ಒಂದು 6 ಕಡೆಗಳಲ್ಲಿ ನಾವು ಅದನ್ನು ಪೂರೈಸಿದ್ದೇವೆ. ಇವತ್ತು ನಮ್ಮ ಕ್ಲಬ್ಬಿಗೆ ಅಧಿಕೃತವಾಗಿ ನಮ್ಮ ಜಿಲ್ಲಾ ಗವರ್ನರ್ MPHF ರೋಟೇರಿಯನ್ ರಂಗನಾಥ್ ಭಟ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರು ಬಂದಂಥ ಈ ಭೇಟಿ ನೀಡಿದಂಥ ಈ ಸಂದರ್ಭದಲ್ಲಿ ಅದರ ನೆನಪಿಗೋಸ್ಕರ ಇವತ್ತು ಒಂದು ಗಿಡವನ್ನು ಇಲ್ಲಿ ನೆಡುವುದರ ಮೂಲಕ ನಾವು ಇದನ್ನು ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ. ಈ ಭಜನಾ ಮಂದಿರದ ಪಕ್ಕದಲ್ಲಿ ಈ ಗಿಡವನ್ನು ಅವರು ನೆಡುವುದರ ಮೂಲಕ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅವರ ಅಧಿಕೃತ ಭೇಟಿಯ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ರೋಟರಿ ಕ್ಲಬ್ ದೇರ್ಲಕಟ್ಟೆ ಹಾಗೂ ಈ ಭಜನಾ ಮಂದಿರದ ಎಲ್ಲರ ಸಹಕಾರದಿಂದ ಒಂದು ಮೆಡಿಕಲ್ ಕ್ಯಾಂಪ್ ನಾವು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನು ಸ್ವಾಗತಿಸುತ್ತಾ, ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲಾ ಗವರ್ನರ್ ರೋಟೇರಿಯನ್ ಮೇಜರ್ ಡೋನರ್ ರಂಗನಾಥ್ ಭಟ್ ಹಾಗೂ ರಜನಿ ಮೇಡಮ್ ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಅಧಿಕೃತ ಭೇಟಿಯ ಪ್ರಯುಕ್ತ ಈ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಅನ್ನು ಈ ಒಂದು ಪರಿಸರದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತಿಸಿದ ಅಧ್ಯಕ್ಷರು, ಅತಿಥಿಗಳು
ಅವರನ್ನು ವೇದಿಕೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಕೇಳಿಕೊಂಡು ದಯವಿಟ್ಟು ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು गुरु साक्षात् परब्रह्म तस्मै श्री गुरुवे नमः पूज्याय राघवेन्द्राय सत्यधर्मवताय तां भजतां कल्पवृक्षाय नमतां कामधेनुवे स्वस्ति। ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ದಿನ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಗೌರಿ ಕ್ಲಬ್ ದೇಶಕ್ಕೆ ಈ ಒಂದು ಪ್ರತಿ ಕೂಡ ಇರುವುದು ಬಹಳ ಸುದಿನ. ಯಾಕಂತಂದ್ರೆ ಒಂದು ದೇವಸ್ಥಾನಕ್ಕೆ ಇರುವಂತಹ ವೈದ್ಯನಾಥ ಭಜನಾಮಂದಿರದ ಈ ಕ್ಷೇತ್ರದಲ್ಲಿ ನಾವು ನಮ್ಮ ಕ್ಲಬ್ಗೆ ಅಧಿಕೃತವಾಗಿ ಭೇಟಿ ನೀಡುವಂತಹ ನಮ್ಮ ಜಿಲ್ಲಾ ಗವರ್ನರ್ ಕಾರ್ಯಕ್ರಮವನ್ನು ಇಲ್ಲಿಂದ ಆರಂಭಿಸ್ತಾ ಇದ್ದೇವೆ. ಇವತ್ತು ಒಂದು ಉಚಿತ ವೈದ್ಯಕೀಯ ಶಿಬಿರವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಕಮ್ಯುನಿಟಿ ಪ್ರಾಜೆಕ್ಟ್ಗಳಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ. ಇದರಿಂದ ಆರಂಭವಾಗಿ ಇನ್ನು ಒಂದು 200 ಕಾರ್ಯಕ್ರಮಗಳು ಮಧ್ಯಾಹ್ನದವರೆಗೆ ಇವತ್ತು ನಡೆಯುತ್ತವೆ. ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮವರಿಗೆ ಸ್ವಾಗತವನ್ನು ಕೊಡ್ತೇನೆ. ಮೊದಲನೇದಾಗಿ ಈ ಒಂದು ವೈದ್ಯಕೀಯ ಶಿಬಿರದ ಉದ್ಘಾಟನೆಯನ್ನ ಮಾಡಲಿರುವಂತಹ ನಮ್ಮ ಡಿಸ್ಟ್ರಿಕ್ಟ್ ಯುವನ ಡಿಸ್ಟ್ರಿಕ್ಟ್ ರಂಗನಾಥ್ ಭಟ್ ಅವರನ್ನು ನಾನು ಈ ನಮ್ಮ ಹೊರಡಿ ಕ್ಲಬ್ ಎದುರುಗಡೆ ಹಾಗೂ ವೈದ್ಯನಾಥ ಭಜನಾ ಮಂದಿರದ ಎಲ್ಲ ಸದಸ್ಯರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಝೂಮುರಿಯ ಅಸಿಸ್ಟೆಂಟ್ ಗವರ್ನರ್ ಬ್ರಿಗೇಡಿಯರ್ PH ಗೋಪಾಲಕೃಷ್ಣ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ವೇದಿಕೆಯಲ್ಲಿ ಇವತ್ತು ಶಾರದಾ ಆಯುರ್ವೇದ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ರವೀಂದ್ರ ಮೋಗರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಕ್ಲಬ್ನ ಮಾಜಿ ಅಧ್ಯಕ್ಷರು ಹಾಗೆ ಗೌರವಾನ್ವಿತ ಸದಸ್ಯರಾಗಿರುವಂತಹ ನಮ್ಮ ಆಚಾರ್ಯರಾದ ಕೆ ರವೀಂದ್ರ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಕ್ಲಬ್ನ ಝೋನಲ್ ಅಧ್ಯಕ್ಷ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ರೊಟೇರಿಯನ್ನ ಪುರುಷೋತ್ತಮ ಅಂತ ಅವರನ್ನು ಕೂಡ ನಾನು ಸತ್ಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ನ ಸೆಕ್ರೆಟರಿ ಆಗಿರುವಂತಹ ರೊಟೇರಿಯನ್ ವಿಕ್ರಮ್ ದತ್ತ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಬಹಳ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಇದು ನಾವು ಫಿಸಿಕಲ್ ಮೀಟಿಂಗ್ ಅನ್ನು ಮಾಡೋದು ಬಹಳ ಕಷ್ಟ. ಆದರೂ ಕೂಡ ಎಲ್ಲಗಟ್ಟಿಗೆ ಇದು ಹೊರಗೆ ಬಂದಿದೆ. ಗವರ್ನರ್ ಅವರು ಭೇಟಿ ಮಾಡೋ ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಹಾಗೂ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಥಮ ಲೇಡಿ ಫಸ್ಟ್ ಲೇಡಿ ಆಫ್ ಅವರ್ ಡಿಸ್ಟ್ರಿಕ್ಟ್ ನಮ್ಮ ರಜನಿನ ಅವರನ್ನು ಕೂಡ ನಾನು ನನ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನು ಒಂದು ಕಡೆಯಿಂದ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯೋತ್ಸವದ ಸುಸಂದರ್ಭ ನಮ್ಮ ಕ್ಲಬ್ಬಿಗೆ ನಮ್ಮ ಗವರ್ನರ್ನ ಅಧಿಕೃತವಾದ ಭೇಟಿ. ಈ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಡಾಕ್ಟರ್ BD ಶೆಟ್ಟಿ ಅವರ ನೇತೃತ್ವದಲ್ಲಿ, ನಮ್ಮ ರೋಟರಿಯ ಜಿಲ್ಲಾ ಕಾರ್ಯದರ್ಶಿ ವಿಕ್ರಮ್ ದತ್ತ ಅವರ ಮಾರ್ಗದರ್ಶನದಲ್ಲಿ, ನಮ್ಮೆಲ್ಲ ಸದಸ್ಯರ ಸಹಕಾರದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ.
ಬಹಳ ಮುಖ್ಯವಾಗಿ ಇವತ್ತು ವೈದ್ಯನಾಥ ಭಜನಾ ಮಂದಿರ ಬಹಳ ಪವಿತ್ರವಾದ ಒಂದು ಕ್ಷೇತ್ರ. ಬಹಳಷ್ಟು ಜನ ಒಂದು ಭಜನೆ ಮಾಡುವುದು ಅಂತ ಹೇಳಿದ್ರೆ ದೇವರಿಗೆ ಅತಿ ಒಂದು ಭಕ್ತಿಯಲ್ಲಿ ನಾವು ದೇವರನ್ನ ಭಜಿಸುವುದು ಅಂತ ಹೇಳಿದ್ರೆ ಭಜನೆಯ ಮೂಲಕ. ಆ ನಿಟ್ಟಿನಲ್ಲಿ ಕಳೆದ 12 ವರ್ಷಗಳಿಂದ ಈ ಒಂದು ಭಜನಾ ಮಂದಿರ ಬಹಳ ವ್ಯವಸ್ಥಿತವಾಗಿ ದೇವತಾ ಕೆಲಸವನ್ನ ಮಾಡುತ್ತಿರುವಂತಹ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಬಂದು ಸೇರಿದ್ದೇವೆ. ಈಗಾಗಲೇ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ. ಇಡೀ ದಿನದ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಎಂಬುದಾಗಿ ನಮ್ಮ ರೋಟರಿ ಕ್ಲಬ್ ದೇವಳಕಟ್ಟೆ ಕಳೆದ 13 ವರ್ಷಗಳಿಂದ ಬೇರೆ ಬೇರೆ ಸಮಾಜಮುಖಿಯಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡವರು. ನಮ್ಮ ಈ ಸಂದರ್ಭದಲ್ಲಿ ಕಳೆದ 13 ವರ್ಷಗಳಲ್ಲಿ ಬಂದಂಥ ಎಲ್ಲ ಅಧ್ಯಕ್ಷರುಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಕ್ಲಬ್ಬನ್ನ ನಡೆಸಿಕೊಟ್ಟವರು. ನಮ್ಮೆಲ್ಲ ಕ್ಲಬ್ಬಿನ ಸದಸ್ಯರ ಸಹಕಾರದಿಂದ ಇವತ್ತು ರೋಟರಿ ಡಿ ಶೆಟ್ಟಿ ಅವರು ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿ ಕ್ಲಬ್ಬನ್ನು ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಪೂರ್ತಿಯಾದ ಸಹಕಾರವನ್ನು ನೀಡ್ತಾ ಇದ್ದೇವೆ. ಗವರ್ನರ್ ರವರ ಅಫಿಷಿಯಲ್ ವಿಸಿಟ್ ನಮ್ಮ ಕ್ಲಬ್ಬಿಗೆ ಇವತ್ತು ಆಗಿದೆ. ಈಗಾಗಲೇ ಅವರು ದೀಪ ಬೆಳಗಿಸಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದರ ಸಾಂಕೇತಿಕವಾಗಿ ಒಂದು ಗಿಡವನ್ನ ನೆಡುವುದರ ಮೂಲಕವೂ ಕೂಡ ನಮ್ಮ ರೋಟರಿಯವರ ಪರಿಸರ ಪ್ರೇಮವನ್ನು ಕೂಡ ಅವರು ತೋರಿಸಿದ್ದಾರೆ. ಇವಾಗ ಆರೋಗ್ಯ ಶಿಬಿರವನ್ನ ನಮ್ಮ ಶಾರದಾ ಆಯುರ್ವೇದ ವಿದ್ಯಾಲಯ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ವಿದ್ಯಾ ಸಮೂಹ ಸಂಸ್ಥೆ, ಶಾರದಾ ವಿದ್ಯಾ ಸಮೂಹ ಸಂಸ್ಥೆಯ ವತಿಯಿಂದ ನಡೆಸಲ್ಪಡುವಂತಹ ಶಾರದಾ ಆಯುರ್ವೇದ ಆಸ್ಪತ್ರೆ ಎಲ್ಲ ತಜ್ಞ ವೈದ್ಯರುಗಳು ಕೂಡ ಬಂದಿಲ್ಲಿ ಸೇರಿದ್ದಾರೆ. ಇದು ಕಾರ್ಯಕ್ರಮ ಇವತ್ತು ಇಡೀ ಈ ಮಧ್ಯಾಹ್ನದವರೆಗೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಂದಾಗಿದೆ. ಆ ಬಳಿಕ ಇವತ್ತು ನಾವು ರೋಟರಿ ಕ್ಲಬ್ನ ವತಿಯಿಂದ ಬೇರೆ ಬೇರೆ ಸಮಾಜಮುಖಿ ಕೆಲಸವನ್ನ ಮಾಡಿದವರು. ನಮ್ಮ ಇತಿಮಿತಿಯಲ್ಲಿ ಇವತ್ತು ಯಾವ ರೀತಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕ್ಲಬ್ಗಳು ನಮ್ಮ ಜಿಲ್ಲೆಯಲ್ಲಿ ಕಾಲಿಗೆ ಸಿಗ್ತವೆ. ಸುಮಾರು 8 ಕಂದಾಯ ಜಿಲ್ಲೆಗಳು ಒಟ್ಟು ಸೇರಿದ್ದಂಥ ಕ್ಲಬ್ಬನ್ನ ನಾವು ಇವಾಗ ನಮ್ಮ DG ಅವರ ನಮ್ಮ ರೋಟರಿಯ ಜಿಲ್ಲಾ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು 2 ವಿಭಾಗ ಮಾಡಿ ನಮ್ಮ 4 ಕಂದಾಯ ಜಿಲ್ಲೆಗಳು ಇವಾಗ ನಮ್ಮ ಕ್ಲಬ್ ಈ ಒಂದು ರೋಟರಿ ಜಿಲ್ಲೆಗೆ ಸೇರುವಂತಹದ್ದು. ಈ 4 ಜಿಲ್ಲೆಗಳಲ್ಲಿ ಅತಿ ಚಿಕ್ಕ ಕ್ಲಬ್ ಯಾವುದು ಅಂತ ಕೇಳಿದ್ರೆ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ. ಚಿಕ್ಕ ಕ್ಲಬ್ ಅಂತ ಹೇಳಿದ್ರೆ ಸದಸ್ಯರ ಸಂಖ್ಯೆ ಸ್ವಲ್ಪ ಕಡಿಮೆ ಆದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಯಾವತ್ತೂ ನಾವು ಹಿಂದೆ ಬೀಳಿಲ್ಲ. ನಾವು ಸೇವಾ ಕಾರ್ಯಗಳಲ್ಲಿ ಯಾವತ್ತೂ ಕೂಡ ಮುಂದಿದ್ದೇವೆ. ಇವತ್ತು ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂತಹ ಒಂದು ಕ್ಲಬ್ ಚಿಕ್ಕ ಸ್ಮಾಲ್ ಕ್ಲಬ್ ಕ್ಯಾಟಗರಿಯಲ್ಲಿ ಇದ್ರೆ ಅದು ರೋಟರಿ ಕ್ಲಬ್ ದೇರಳಕಟ್ಟೆ. ಆ ನಿಟ್ಟಿನಲ್ಲಿ ಗವರ್ನರ್ ನಮ್ಮ ಎಲ್ಲ ಸೇವಾ ಕಾರ್ಯಗಳನ್ನ ಪೂರ್ತಿಯಾಗಿ ನೋಡ್ತಾ ಇದ್ದಾರೆ. ಬಹಳ ಸೂಕ್ಷ್ಮವಾಗಿ ಜಿಲ್ಲಾ ನಾಯಕರು ಕೂಡ ಗಮನಿಸಿದ್ದಾರೆ. ನಮ್ಮ ಎಜಿಯವರು 2-3 ಬಾರಿ ನಮ್ಮ ಎಜಿಯವರು ನಮ್ಮ ಕ್ಲಬ್ಗೆ ಭೇಟಿ ಕೊಟ್ಟವರು ಗೋಪಾಲಕೃಷ್ಣ ಶೆಟ್ಟಿ ಅವರು. ಒಟ್ಟಾಗಿ ಕ್ಲಬ್ಬಿನ ಸದಸ್ಯರ ಸಹಕಾರ ಇಲ್ಲದೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿ ನಮ್ಮ ಡಾಕ್ಟರ್ ಅನಂತನ ಬಗ್ಗೆ ನಾನು ಹೇಳಿದೆ. ಯಾಕೆಂತ ಹೇಳಿದ್ರೆ ಇಷ್ಟು ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಡಾಕ್ಟರ್ ಅನಂತರವರು ಒಂದು ಗಳಿಗೆ ಬಂದು ನಮ್ಮ ರೋಟರಿಯ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಕೂಡ ಬಹಳ ನಮಗೆ ಗೌರವದ ವಿಚಾರ. ಎಲ್ಲ ಕ್ಲಾಸಿಫಿಕೇಶನ್ ಇದ್ದಂತಹ ವ್ಯಕ್ತಿಗಳು ನಮ್ಮ ಕ್ಲಬ್ಬಿನಲ್ಲಿ ಇವತ್ತು ಇರುವಂತದ್ದು ಕೂಡ ನಮಗೆ ಗೌರವ ತಂದಿದೆ. ಅದೇ ರೀತಿ ಭಜನಾ ಮಂದಿರದ ಪ್ರಧಾನ ಅಧ್ಯಕ್ಷರಾದಂತಹ ವೆಂಕಟರಮಣ ಭಟ್ ನಮ್ಮ ಜೊತೆ ಬಂದು ಸೇರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಗೌರವಪೂರ್ಣ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಒಟ್ಟಿನಲ್ಲಿ ರೋಟರಿ ಕ್ಲಬ್ ದೇರಳಕಟ್ಟೆ ಬೇರೆ ಬೇರೆ ರೀತಿಯಾದ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇದೆ. ಅದು ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಕೃಷಿಕರಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡುವಂತಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದವರಿಗೆ ಧನ ಸಹಾಯವನ್ನು ಮಾಡುವಂತಹದ್ದಾಗಿರ್ಬೋದು, ಅಥವಾ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರವನ್ನು ಕೊಡುವಂತಹದ್ದಾಗಿರ್ಬೋದು, ಅಥವಾ ಕೃಷಿ ಚಟುವಟಿಕೆಯಲ್ಲಿ ನಾಗರಿಕರನ್ನ ತೊಡಗಿಸುವಂತಹದ್ದಾಗಿರ್ಬೋದು, ಪರಿಸರವನ್ನ ಆರೋಗ್ಯಪೂರ್ಣವಾದ ಪರಿಸರವನ್ನ ಯಾವ ರೀತಿ ನಾವು ನಿರ್ಮಾಣ ಮಾಡಬೇಕು ಎಂಬುದರ ಬಗ್ಗೆ ಕೊಟ್ಟಂತಹ ಮಾಹಿತಿಗಳಾಗಿರ್ಬೋದು, ಬೇರೆ ಬೇರೆ ವಿವಿಧ ಜಾತಿಯ ಸಸಿಗಳನ್ನ ವಿತರಿಸುವಂತಹದ್ದಾಗಿರ್ಬೋದು, ವನಮಹೋತ್ಸವದ ರೀತಿಯಲ್ಲಿ ಈ ರೀತಿಯಾಗಿ ಅದೇ ರೀತಿಯಾಗಿ ಆರೋಗ್ಯ ಶಿಬಿರವನ್ನ ಮಾಡುವಂತಹದ್ದಾಗಿರ್ಬೋದು. ಅಲ್ಲಿ ಯಾರಿಗೆ ಅತ್ಯಂತ ಅಗತ್ಯವಿದೆ ಅಂತವರಿಗೆ ಕನ್ನಡಕ್ಕಾಗಿರ್ಬೋದು, ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ವಿತರಿಸುವಂತಹದ್ದಾಗಿರ್ಬೋದು. ಇವತ್ತು ಬಹಳ ವಿಶೇಷವಾಗಿ ನಾವು ಒಬ್ಬರ ವ್ಯಕ್ತಿಗೆ ಒಂದು ಕೃತಕ ಕಾಲನ್ನು ನೀಡುವಂತಹ ಕೆಲಸವನ್ನು ನಾವು ಇಲ್ಲಿ ಮಾಡ್ತೇವೆ. ಒಬ್ಬರಿಗೆ ಆ ಕೃತಕ ಕಾಲವನ್ನು ಕೊಟ್ಟಾಗ ನಮಗೂ ಕೂಡ ಒಂದು ಆತ್ಮತೃಪ್ತಿ. ಯಾಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ರೋಟರಿಯ ಬಗ್ಗೆ ಗೌರವ ಬರ್ತದೆ. ಒಟ್ಟಿನಲ್ಲಿ ಈ ರೀತಿಯಾಗಿ ರೋಟರಿ ನಮ್ಮ ದೇರಳಕಟ್ಟೆ ರೋಟರಿ ಕ್ಲಬ್ ದಶಮಾನೋತ್ಸವವನ್ನು ಮುಗಿಸಿ ಮತ್ತೆ 2-3 ವರ್ಷ ಮುಂದೆ ಹೋಗ್ತಾ ಇದ್ದೇವೆ. ಇನ್ನು ಸಿಲ್ವರ್ ಜೂಬ್ಲಿ ಆಗಲಿಕ್ಕಿದೆ, ಶತಮಾನೋತ್ಸವ ಆಗಲಿಕ್ಕಿದೆ. ನಮ್ಮೆಲ್ಲ ರೋಟರಿ ಬಂಧುಗಳ ಸಹಕಾರದಿಂದ ಇದು ಖಂಡಿತವಾಗಿಯೂ ಸಾಧ್ಯ. ಇವತ್ತು ಈ ದೇರಳಕಟ್ಟೆಯ ಪರಿಸರದಲ್ಲಿ ಉಳ್ಳಾಳದ ಈ ಭಾಗದಲ್ಲಿ ಎಲ್ಲಿ ಹೋದ್ರೂ ಕೂಡ ಇವತ್ತು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಇದೆ, JCS ಇದೆ, ನಮ್ಮ ರೋಟರಿ ಇದೆ. ಎಲ್ಲೂ ಹೋದ್ರೂ ಕೂಡ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಒಂದು
ಅದರದ್ದೇ ಆದಂತಹ ಒಂದು ಹೆಸರಿದೆ. ಆ ಹೆಸರನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಸದಸ್ಯರಿಗೆ ಎಲ್ಲರಿಗೂ ಕೂಡ ಇದೆ ಎಂದು ಹೇಳುತ್ತಾ ಒಂದು ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ ನಡೆಯಲಿ ಅಂತ ಮತ್ತೊಮ್ಮೆ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲ ನಮ್ಮ ಇದಕ್ಕೆ ಮಾರ್ಗದರ್ಶನ ಕೊಟ್ಟವರು ರೊಟೇರಿಯನ್ PHF ಮುಂದಕ್ಕೆ ಡಾಕ್ಟರ್ ರವೀಶ್ ಗಣೇಶ್ ಅವರಿಂದ ಶುಭ ನುಡಿಗಳು. ಶಾರದಾ ಆಯುರ್ವೇದ ಆಸ್ಪತ್ರೆ 2016ರಲ್ಲಿ ಪ್ರಾರಂಭಗೊಂಡು 2018ರಲ್ಲಿ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆಯನ್ನು ನಾವು ಮಾಡಿದ್ದೇವೆ. ಭಾರತದಲ್ಲೇ ಒಂದು ಅತ್ಯುತ್ತಮ ಸುಸಜ್ಜಿತ ಆಯುರ್ವೇದ ಆಸ್ಪತ್ರೆ ನಮ್ಮಲ್ಲಿ ಬಂದಿದೆ. ಜನರಿಗೆ ಅದರ ಉಪಯೋಗವು ಉತ್ತಮ ರೀತಿಯಲ್ಲಿ ಆಗ್ತಾ ಉಂಟು. ಬಡವರಿಂದ ಹಿಡಿದು ಶ್ರೀಮಂತರಿಗೆ ಬೇಕಾದಂತಹ ಎಲ್ಲ ವರ್ಗಕ್ಕೂ ಬೇಕಾದಂತಹ ಸೌಲಭ್ಯವನ್ನು ಮತ್ತು ಚಿಕಿತ್ಸೆಯನ್ನು ನಾವು ಅಲ್ಲಿ ಕೊಡ್ತಾ ಇದ್ದೇವೆ. ಇವತ್ತು ಈ ಕೊರೋನಾ ಬಂದ ನಂತರ ಎಲ್ಲ ರೀತಿಯಲ್ಲೂ ಎಲ್ಲ ಕ್ಷೇತ್ರದಲ್ಲೂ ತುಂಬ ಸಮಸ್ಯೆಗಳನ್ನು ನಾವು ಕಂಡಿದ್ದೇವೆ. ಆದರೆ ನಾವು ಅದರಿಂದ ಹೊರಗೆ ಬರಬೇಕು. ಹಾಗಾಗಿ ಈಗ ಆಯುರ್ವೇದ ಇಮ್ಯುನಿಟಿ ಬೂಸ್ಟರ್ ಆಗಿ ಹಲವು ಔಷಧಗಳನ್ನು ನಾವು ಪರಿಚಯಿಸಿದ್ದೇವೆ. ಎಲ್ಲರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಹಲವು ನಿಬಂಧನೆಗಳ ಒಳಗಾಗಿ ನಾವು ಹಲವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗಬೇಕಾಗ್ತದೆ. ಎಲ್ಲದಕ್ಕೂ ನಾವು ಕೆಲವೊಂದು ಶಿಸ್ತನ್ನು ನಾವು ಪಾಲಿಸಬೇಕಾಗ್ತದೆ. ಅದರಲ್ಲಿ ಆಸ್ಪತ್ರೆ ಬಗ್ಗೆ ಹೇಳಿದರೆ ಈ ಬರುವ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ನವೆಂಬರ್ 13ರಂದು ಇದೆ. ಆ ದಿವಸ ನಾವು ಪೋಸ್ಟ್ ಕೋವಿಡ್ ಸೆಂಟರ್ ಅಂತ ಹೇಳಿ ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ನಿರ್ದೇಶನದ ಮೇರೆಗೆ ಆಯುರ್ವೇದ ಮೂಲಕ ನಾವು ಪೋಸ್ಟ್ ಕೋವಿಡ್ಗೆ ಹಲವು ಜನರಿಗೆ ಕೊರೋನಾ ಬಂದ ನಂತರ ಕೆಲವು ಸಮಸ್ಯೆಗಳನ್ನು ಕಂಡಿದೆ. ಅದು ಉಸಿರಾಟದ ಸಮಸ್ಯೆ ಇರ್ಬೋದು, ಅಥವಾ ಕೆಮ್ಮು ಇರ್ಬೋದು, ಅಥವಾ ನಿಶಕ್ತಿ ಇರ್ಬೋದು. ಈ ಥರ ಹಲವು ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕಾಗಿ ಜಿಲ್ಲಾಧಿಕಾರಿಯರು ನಮ್ಗೆ ಹೇಳಿ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಪೋಸ್ಟ್ ಕೋವಿಡ್ ಕೇರ್ ಸೆಂಟರ್ ಅಂದರೆ ಕೊರೋನಾ ಪುನಶ್ಚೇತನ ಕೇಂದ್ರ ಅಂತ ಹೇಳಿ ಕೊರೋನಾ ಮುಕ್ತ ರೋಗಿಗಳ ಪುನಶ್ಚೇತನ ಕೇಂದ್ರವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಹೊರರೋಗಿ ವಿಭಾಗದಲ್ಲೂ ಒಂದು ಈ ಚಿಕಿತ್ಸೆ, ಒಳರೋಗಿ ವಿಭಾಗದಲ್ಲೂ ಈ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮಗೆ ಗೊತ್ತಿದ್ದವರಿಗೆ ಏನಾದ್ರು ಅಗತ್ಯ ಬಿದ್ದರೆ ಅವ್ರನ್ನ ನಾವು ಹೇಳ್ಬೋದು. ಅದನ್ನು ಈಗಲೂ ಅವರು ಬರಬೇಕು ಅಂತೇನಿಲ್ಲ. ನಾವು ಕೇಂದ್ರವನ್ನು ಮಾತ್ರ 13ಕ್ಕೆ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಹಾಗಾಗಿ ಇವಾಗ ಆಯುರ್ವೇದದ ಬಗ್ಗೆ ಹೇಳೋದಾದರೆ ಎಲ್ರಿಗೂ ಗೊತ್ತಿರುವಂಥ ವಿಷಯ, ಭಾರತೀಯ ಚಿಕಿತ್ಸಾ ಪದ್ಧತಿ ತುಂಬ ಇವತ್ತಿನ ದಿನಗಳಲ್ಲಿ ತುಂಬ ಎಲ್ಲ ವಿಶ್ವದಾದ್ಯಂತ ಭಾರತೀಯ ಚಿಕಿತ್ಸಾ ಪದ್ಧತಿ ಬಗ್ಗೆ ಒಲವು ಬಂದಿದೆ. ಇದು ಮುಂದೆ ತುಂಬ ದೊಡ್ಡ ರೀತಿಯಲ್ಲಿ ವಿಶ್ವವನ್ನೇ ಮುಟ್ಟಲಿದೆ. ಭಾರತ ವಿಶ್ವಗುರು ಆಗ್ತದೆ ಅಂತ ಹೇಳಿದರೆ ಅದಕ್ಕೊಂದು ಆಯುರ್ವೇದವು ಮುನ್ನೆಲೆಗೆ ಬರುವಂಥದ್ದು ಒಂದು ಅದು ಒಂದು ಮುಖ್ಯ ವಿಷಯ. ಹಾಗಾಗಿ ಈ ಶಿಬಿರವನ್ನು ಇವತ್ತಿಗೆ ನಡೆಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಭಜನಾ ಮಂದಿರ ಮತ್ತು ಈ ರೋಟರಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಅದರ ಜೊತೆಗೆ ಮುಂದೆ ನಮ್ಮ ಮತ್ತು ರೋಟರಿಯವರ ನಾನು ಇಷ್ಟೇ ಕೇಳ್ಬೋದು, ನಮ್ಮ ಹಲವು ಕಾರ್ಯಕ್ರಮಗಳು ಅದನ್ನು ನಾವು ನಿಮಗೆ ನಿಮ್ಮ ಮೂಲಕ ನಾವು ಮಾಡಬಹುದು. ಮತ್ತು ಈ ಹೃದಯಾಘಾತ ಆದಾಗ ಹೇಗೆ ಒಂದು ಪೇಷಂಟನ್ನು ಎಮರ್ಜೆನ್ಸಿ ಟ್ರೀಟ್ ಮಾಡಬೇಕು, ಅಥವಾ ಹೇಗೆ ಅವರಿಗೆ ಬ್ರೀದಿಂಗ್ ಇದನ್ನು ಹೇಳಿಕೊಡ್ಬೇಕು, ಹೇಗೆ ಅನ್ಕಾನ್ಷಿಯಸ್ ಪೇಷಂಟನ್ನು ನಾವು ಇದು ಮಾಡಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಮಾಡೆಲ್ಸ್ಗಳಿದ್ದಾವೆ. ಅದನ್ನು ನಾವು ಜನರಿಗೆ ಟ್ರೈನಿಂಗ್ ಕೊಡ್ಬೋದು. ಅದು ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಆಗಿ ನಡೀತಾ ಇದೆ. ಅದಕ್ಕೆ ಬೇಕಾದಂಥ
ಸಮಸ್ಯೆ ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೇವೆ. ಅದಕ್ಕೆ ನಾವು ಬೇಕಾದಂತಹ ಎಲ್ಲ ಫೆಸಿಲಿಟೀಸ್ ಇದ್ದಾವೆ. ಸೊ ಅದನ್ನು ನಾವು ನಿಮ್ಮ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಮುಂದೆ ಹಮ್ಮಿಕೊಳ್ಳುವಂಥ ಅನ್ನೋದನ್ನು ನಾವು ಮಾಡಬೇಕು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಮ್ಮ ಶಾರದಾ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಮೂಲಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒಬ್ಬ ಮನುಷ್ಯ ನಾಗರಿಕ ಸಮಾಜದಲ್ಲಿ ಸಂತೋಷವಾಗಿರಬೇಕಿದ್ರೆ ಅಥವಾ ಉತ್ತಮವಾಗಿರಬೇಕಿದ್ರೆ ಹಣ, ಆಸ್ತಿ, ಅಂತಸ್ತು, ಒಳಗೆ ಯಾವುದು ಮುಖ್ಯವಲ್ಲ, ಬದಲಾಗಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸ್ವಾಸ್ಥ್ಯ. ಈ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ದೇವರಕಟ್ಟೆ, ಶಾರದಾ ಆಯುರ್ವೇದ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಹಾಗೆ ವೈದ್ಯನಾಥ ವಿಜ್ಞಾನದ ಇವರ ಜಂಟಿ ಆಶ್ರಯದಲ್ಲಿ ಒಂದು ಉತ್ತಮ ಕಾರ್ಯಕ್ರಮ ಉಚಿತ ಆರೋಗ್ಯ ಶಿಬಿರ. ಈ ಶಿಬಿರದ ಉಪಯೋಗವನ್ನು ಇಲ್ಲಿ ಎಲ್ಲ ಪರಿಸರದ ನಾಗರಿಕರು ಪಡೆಯಲಿ ಮತ್ತು ಅವರಿಗೆ ಜೀವನದಲ್ಲಿ ಒಳ್ಳೆದಾಗಲಿ. ಹಾಗೆ ನಮಗೆಲ್ಲರಿಗೂ ಶ್ರೀ ವೈದ್ಯನಾಥನು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ರೋಟರಿ ಕ್ಲಬ್ ಮಂಗಳೂರು, ರೋಟರಿ ಕ್ಲಬ್ ದೇವರಕಟ್ಟೆ, ವೈದ್ಯನಾಥ ಪ್ರಧಾನಮಂತ್ರಿ ಹಾಗೂ ಶಾರದಾ ಆಸ್ಪತ್ರೆ ಎಲ್ಲ ವರ್ಗದವರಿಗೂ ನನ್ನ ಹೃದಯಾಂತರದ ನಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಧಿಕೃತ ಭೇಟಿ ಹೇಗೆ ಆಗ್ಬೋದು ಅನ್ನೋ ನನ್ನ ತಲೆಯಲ್ಲಿ ಒಂದು ಕಲ್ಪನೆ ಇತ್ತು. ಅದು ಕಲ್ಪನೆ ಇವತ್ತು ನಿಜವಾಗಿದೆ. ಯಾಕೆಂದರೆ ಈ ಪ್ರಾರಂಭ ನಮ್ಮ ವೈದ್ಯನಾಥ ಭಜನಾ ಮಂದಿರದಲ್ಲಿ ಒಂದು ಪೂಜೆ ಮತ್ತು ಇಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಪ್ರಾರಂಭವಾಗಿ ತುಂಬ ಸಂತೋಷ ಆಗಿದೆ ನನಗೆ. ಈ KR ಶೆಟ್ಟರು ನಮ್ಮ ಈ ಕೃತಕ ಕಾಲನ್ನು, ಜೈಪುರ್ ಫೋರ್ಟನ್ನು ಒಬ್ಬರಿಗೆ ಕೊಟ್ಟಿದ್ದಾರೆ. ಅದು ಕೂಡ ಒಂದು ಅರ್ಥಪೂರ್ಣವಾದ ಒಂದು ಯೋಜನೆ ಎಂದು ಹೇಳಿ ನಾನೊಂದು ರೋಟರಿ ಕ್ಲಬ್ನವರಿಗೆ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ರೋಟರಿ ದೇರಳಕಟ್ಟೆಯವರು ಶಾರದಾ ಆಯುರ್ವೇದ ಆಸ್ಪತ್ರೆಯೊಂದಿಗೆ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಆಯೋಜಿಸಿದ್ದಾರೆ. ಈ ಕೋವಿಡ್-19 ಇದು ಈ ಕಾಲದಲ್ಲಿ ಮಾಡುವಂತಹ ಒಂದು ನಮ್ಮ ಡಾಕ್ಟರ್ ಕೂಡ ಹೇಳಿದ್ರು, ಇದು ಅವರ ಮೊದಲನೆಯ ಹೊರಬರುವ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು. ಇದೊಂದು ಇಂಗ್ಲೀಷಲ್ಲಿ ಹೇಳೋದಾದರೆ ಇಟ್ ಇಸ್ ಅ ವೆರಿ ವೆರಿ ಆ್ಯಪ್ಟ್ ಪ್ರೋಗ್ರಾಮ್ ಫಾರ್ ದ ಎಂಟೈರ್ ಕಮ್ಯುನಿಟಿ ಹಿಯರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್ ಆನ್ ಬಿಹಾಫ್ ಆಫ್ ರೋಟರಿ. ಆ್ಯಂಡ್ ತುಂಬ ಸಂತೋಷ ಆಗ್ತಾ ಇದೆ. ಈ ಭಜನಾ ಮಂಡಳಿಯವರು ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ, at the outset, I would like to thank our district governor, Rotarian multi-PHS, Sri Ranganath Bhatt, and his Mrs. Ranganath Bhatt. They have taken the time and effort to come here and make this program a great success. I know he is a very busy man, but he has given us his time and effort and few good words also. And on this outset, I would like to thank him and his Mrs. for this wonderful occasion that they have come and helped us. Thank you, sir.